ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿ ವಾರದಂತೆ ಈ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಬಂದಿದ್ದೇನೆ. ಬನ್ನಿ ಅವನ ಜೊತೆ ಮಾತಾಡೋಣ. ಹಲೋ. ಹೆಲೋ. ನಮಸ್ತೆ. ನಮಸ್ತೆ. ಏನಿನ ಹೆಸರು? ಸುಧನ್ವಾ. ಸುಧನ್ವಾ ಅಂದರೆ ಏನೀಗ? ಸುಧನ್ವಾ ಅಂದರೆ ಕೃಷ್ಣ. ಕೃಷ್ಣವ? ಯಾರು ಹೇಳಿದ್ರು ಸುಧನ್ವಾ ಅಂದರೆ ಕೃಷ್ಣ ಅಂತ? ಕೃಷ್ಣ ಅಮ್ಮ. ಸುಧನ್ವಾ ಅಂದರೆ ನೀನಲ್ವ ಹಾಗಿದ್ರೆ? ಸುಧನ್ವಾ ಅಂದರೆ ನಾನು ಕೃಷ್ಣನು. ನೀನು ಸಹ ಕೃಷ್ಣವ? ನಾನು ಕೃಷ್ಣ ಅಲ್ಲ, ನೀನು ಸುಧನ್ವ. ಹಾಂ. ಹೇಗಿರ್ತಾನೆ ಕೃಷ್ಣ ನೋಡಲಿಕ್ಕೆ? ಕೃಷ್ಣ ತುಂಬ ಚಂದ ಇರ್ತಾನೆ. ಯಾವ ಥರ ಚಂದ ಅಂದರೆ? ಚಂದ ಅಂದರೆ ತುಂಬ ಚಂದ ಇರ್ತಾನೆ. ನೀನು ಚಂದ ಅಲ್ವ ಹಾಗಿದ್ರೆ? ನಾನು ಚಂದ ಇದ್ದೇನೆ. ಹೌದಾ? ಹ್ಞೂ. ಮತ್ತೆ ನಿಂಗೆ ಅವರೇ ತುಂಬ ಚಂದ ಅಂತ ಹೇಳಿದೆ ಕೃಷ್ಣನೇ. ಹಾಂ, ನಾನು ಚಂದ ಇದ್ದೇನೆ, ಅವರು ಚಂದ ಇದ್ದಾರೆ. ಮತ್ತೆ ನಿನ್ನ ಅಮ್ಮ ಅಪ್ಪ ಚಂದ ಅಲ್ವಾ? ನನ್ನ ಅಮ್ಮ ಅಪ್ಪ ಅವರು ಚಂದ ಇದ್ದಾರೆ. ಆದರೂ ಸಹ ಕೃಷ್ಣನಷ್ಟು ಚಂದ ಇಲ್ವಾ? ಹೌದು, ಯಾರು ಕೃಷ್ಣನಷ್ಟು ಚಂದ ಇಲ್ಲ. ಯಾಕೆ ಕೃಷ್ಣನಷ್ಟು ಚಂದ ಇಲ್ಲ? ಎಂತಕ್ಕಂದ್ರೆ ಎಂತಕ್ಕಂದ್ರೆ ಕೃಷ್ಣನೇ ನಮ್ಮನ್ನೆಲ್ಲ ಮಾಡಿದ್ದು. ನಮ್ಮನ್ನು ಮಾಡಿದಲ್ಲ ಕೃಷ್ಣವ? ಹೌದು. ಯಾರು ಹೇಳಿದ್ದಿಲ್ಲ? ಅಮ್ಮ. ಅಮ್ಮವ? ಅಮ್ಮನಿಗೆ ಯಾರು ಹೇಳಿದ್ರು ಅಂತಿದ್ದೆಲ್ಲ? ಅಮ್ಮನಿಗೆ ಪುರಾಣ ಹೇಳಿದ್ದು. ಅಮ್ಮ ಪುರಾಣ ಓದಿದಾರಾ? ಅಮ್ಮ ಪುರಾಣ ಓದಿದ್ದಲ್ಲ, ಬೇರೆಯವರು ಪುರಾಣ ಓದಿದ್ದು ಅವರಿಗೆ ಹೇಳಿದ್ದು. ಯಾರಿಗೆ? ಅಮ್ಮನಿಗ? ಹಾ. ಸರಿ, ಪುರಾಣ ಎಲ್ಲ ಓದಿದ್ಯಾ? ಪುರಾಣ ಓದಲಿಲ್ಲ. ಓದಲಿಲ್ವಾ? ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದೆ, ಆದರೆ ನಾನು ನೋಡಬೇಕು ಎಲ್ಲಿದೆ ಅಂತ ಪುರಾಣ. ಮತ್ತು ನಾನು ಪುರಾಣ ಓದ್ತೇನೆ ಸಿಕ್ಕಿದ್ರೆ. ಸಿಕ್ಕಿದ್ರೆ ಓದ್ತೀಯಾ? ಅಮ್ಮನ ಹತ್ರ ಹೋಗಿ ಇವತ್ತು ಕೇಳ್ತೀಯಾ ಪುರಾಣ ಓದಲಿಕ್ಕೆ ಬೇಕು ಅಂತ? ಕೇಳೋದಿಲ್ಲ. ಮತ್ತೆ ಹೇಗೆ ಓದ್ತಿ ಪುರಾಣ? ದೊಡ್ಡವನಾಗಿದ್ಮೇಲೆ. ಈಗ ನೀನು ಚಿಕ್ಕವನಾ? ಹೌದು. ಎಷ್ಟು ಚಿಕ್ಕವನ ಈಗ ನೀನು? 9 ವರ್ಷ. 9 ವರ್ಷ ಅಷ್ಟೇ? ಥರ್ಡ್. ಹೌದಾ, 3rd ಸ್ಟ್ಯಾಂಡರ್ಡಾ? ಮತ್ತೆ 8 ವರ್ಷಕ್ಕೆ ಎಲ್ಲಿದ್ದಿ? 8 ವರ್ಷಕ್ಕೆ. 8 ವರ್ಷಕ್ಕೆ ಯಾವ ಕ್ಲಾಸಲ್ಲಿ ಇದ್ದಿ ಅಂತ? 8 ವರ್ಷಕ್ಕೆ 2ನೇ ಕ್ಲಾಸಲ್ಲಿದ್ದೆ. 2ನೇ ಕ್ಲಾಸಿಗಿಂತ ಮುಂಚೆ ಯಾವ ಕ್ಲಾಸಲ್ಲಿ ಇದ್ದಿ? 1ನೇ ಕ್ಲಾಸ್. 1ನೇ ಕ್ಲಾಸಿಗಿಂತ ಮುಂಚೆ UKG. UKG ಹೋಗಿದ್ಯಾ? ಈಗ 3ನೇ ಕ್ಲಾಸಿಗೆ ಬಂದಿಯಲ್ಲ, 2ನೇ ಕ್ಲಾಸಲ್ಲಿ ಓದಿದೆಲ್ಲ ನೆನಪುಂಟಾ? ನೆನಪಿಲ್ಲದಷ್ಟು. 2ನೇ ಕ್ಲಾಸಿಗೆ ಹೋಗಿದ್ಯಾ ಸ್ಕೂಲಿಗೆ? ಇಲ್ಲ, ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಕೊರೋನಾ. ಹೌದಾ, ಕೊರೋನಾ ಬಂದಿತ್ತು ಆವಾಗ? ಹೌದು, ಕರೋನಾ ಬಸ್ ಸ್ಟ್ಯಾಂಡ್ ದಂಡಿಗೆಗೆ ಶುರುವಾಗಿದೆ. ಯಾವಾಗ? ಕರೋನಾ ಬಸ್ ಸ್ಟ್ಯಾಂಡ್ ದಂಡಿಗೆಗೆ ಶುರುವಾಗಿದೆ. ಎಕ್ಸಾಮ್ ಇದ್ದಾಗ. ಓ, ಈಗ ನೀನು ಎಕ್ಸಾಮ್ ಇಲ್ಲದೆ 3rd ಸ್ಟ್ಯಾಂಡರ್ಡ್ಗೆ ಬಂದಿಯಾ? ಚಾನ್ಸ್ ಆಯ್ತಲ್ಲ? ಚಾನ್ಸ್ ಎಲ್ಲ, ನನಗಂತೂ ಎಕ್ಸಾಮ್ ಬೇಕಿದ್ದಿತ್ತು. ಯಾಕೆ? ಸ್ಕೋರ್ ಕಡಿಮೆ ಆಯ್ತಾ? ಹೌದು, ಸ್ಕೋರ್ ಸರಿ ಕಮ್ಮಿ ಆಯ್ತು. ನಂಗಂತೂ ಸರಿ ಬೇಕು ಸ್ಕೂಲ್. ಎಷ್ಟು ಬಂದಿತ್ತು ಈಗ ಸ್ಕೋರ್? ಈಗ ಎಷ್ಟು ಸ್ಕೋರ್ ಮಾಡಿದ್ಯಾ? SA1 ಅಲ್ಲ, 38 ನನ್ನದು ಹೈಯೆಸ್ಟ್ ಮಾರ್ಕ್. ಮ್ಯಾಥ್ಸ್ ಇದ್ದು ಹೈಯೆಸ್ಟ್ ಮಾರ್ಕ್. ನನಗೆ ತುಂಬ ಇಷ್ಟ. ನನಗೆ 38 ಮಾರ್ಕ್ಸ್. ಅಪ್ಪ ಥರನೇ ನಾನು ಮ್ಯಾಥ್ಸ್ ಟೀಚರ್ ಅಲ್ಲ, ಆ ಥರನೇ ನಾನು 38 ಮಾರ್ಕ್ಸ್. ಈಗ ನೀನು ಅಪ್ಪನ ದಾರಿಯಲ್ಲಿ ಹೋಗ್ಬೇಕು ಅಂತ ಇದೆಯಾ? ಅಪ್ಪನೇ ಮ್ಯಾಥ್ಸ್ ಎಲ್ಲ ಹೇಳಿಕೊಡೋದು? ಹಾಂ, ನಮ್ಮ ಮ್ಯಾಥ್ಸ್ ಟೀಚರ್ ಆಗೋಕ್ಕೆ ಇಷ್ಟ ಉಂಟು. ಮತ್ತು ಎನಿಮಲ್ ಡಾಕ್ಟರು ನನಗೆ ಒಂಚೂರು ಇಷ್ಟ ಉಂಟು. ಎನಿಮಲ್ ಡಾಕ್ಟರ್. ಎನಿಮಲ್? ಹಾಂ. ಎಂತ ಮಾಡ್ತೀಯ ಎನಿಮಲ್ಗೆ? ಎನಿಮಲ್ಗೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ ಅಂತ. ಅದೇನಂತಕ್ಕಂದ್ರೆ ನನಗೆ ಪ್ರಾಣಿಗಳು ತುಂಬ ಇಷ್ಟ. ಯಾವ ಪ್ರಾಣಿ ತುಂಬ ಇಷ್ಟ? ಸಿಂಹ, ಹುಲಿ, ದನ, ಜಿರಾಫೆ, ಬೆಕ್ಕು, ನಾಯಿ ಎಲ್ಲದೂ ಇಷ್ಟ ನನಗೆ. ಹೌದು, ಈಗ ನೀನು ಸಿಂಹಕ್ಕೆ ಟ್ರೀಟ್ ಮಾಡುವಾಗ ಅದು ಕಚ್ಚಿದ್ರೆ ಏನು ಮಾಡ್ತೀಯ? ಕಚ್ಚಕ್ಕೆ ಅದು ನಾನು ಅದಕ್ಕೆ ಶಾಂತವಾಗಿ ಟ್ರೀಟ್ಮೆಂಟ್ ಮಾಡ್ತಾನೆ. ಅವಾಗ ಅದೆಂತ ಮಾಡೋದಿಲ್ಲ ನನಗೆ. ಹೇಗೆ ಶಾಂತವಾಗಿ ಟ್ರೀಟ್ ಮಾಡ್ತೀಯ? ಅದು ಕಚ್ಚೋದಿಲ್ಲ ಥರ ನಾನು ಎಂಥರೂ ಮಾಡ್ತೇನೆ. ಅದೇ ಏನು ಮಾಡ್ತೀಯ ಅಂತ? ನನಗೆ ನಾನು ದೊಡ್ಡ ನೋಗಿ ಮೇಲೆ ನೋಡ್ತೇನೆ ಎಂತ ಮಾಡ್ಬೇಕಂತೇಳಿ. ಓ, ಈಗ ಐಡಿಯಾ ಇಲ್ವಾ? ಹೌದು, ಈಗ ಅಷ್ಟು ಐಡಿಯಾ ಇಲ್ಲ. ಅಮ್ಮನ ಹತ್ರ ಕೇಳಬೇಕಿತ್ತು ಕಚ್ಚಿದಾಗ ಏನು ಮಾಡೋದು ಅಂತ. ನಾನು ಕೇಳ್ತೇನೆ ಈಗ. ಕೇಳಿ ಬರಬೇಕಿತ್ತು ಅಲ್ವಾ? ಕೇಳ್ತೇನೆ ಈಗ. ಮಾಡ್ತೋಯ್ತಾ? ಹಾಂ. ಸರಿ, ನಿನ್ನ ಅಪ್ಪನ ಹೆಸರು ಎಂತ? ವಾದಿರಾಜ. ಅಮ್ಮನದು? ಸುಜಾತ. ಅಮ್ಮ ಏನು ಮಾಡ್ತಾರೆ? ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಏನೆಲ್ಲ ಕೆಲಸ ಮಾಡ್ತಾರೆ ಮನೆಯಲ್ಲಿ? ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಒರೆಸೋದು, ಕೊತ್ತ ಗುಡಿಸೋದು ಎಲ್ಲ ಮಾಡ್ತಾರೆ. ಮತ್ತೆ ನೀನೇನು ಮಾಡ್ತೀಯ? ನಾನು ಓದ್ತೇನೆ, TV ನೋಡ್ತೇನೆ, ಮೊಬೈಲ್ ನೋಡ್ತೇನೆ, ಒಂಚೂರು ಲ್ಯಾಪ್ಟಾಪ್ ಕಲಿತೆ ನಾನು ರಜೆಯಿಂದಾಗಿ. ಮತ್ತು ಸ್ವಲ್ಪ ಕಂಪ್ಯೂಟರ್ ಕಲಿತೆ. ಕಂಪ್ಯೂಟರ್ ಬೇರೆ ಲ್ಯಾಪ್ಟಾಪ್ ಬೇರೆಯಾ? ಹೌದು. ಹೇಗೆ ಕಂಪ್ಯೂಟರ್ ಅಂದರೆ ಎಂತ ಆಗಿದೆ? ಕಂಪ್ಯೂಟರ್ ಹೇಗಿರ್ತದೆ? ಕಂಪ್ಯೂಟರ್ಗೆ ಆನ್ ಆಗೋ ಸಿಸ್ಟಮ್ ಎಲ್ಲ ಸ್ವಲ್ಪ ಬೇರೆ ಇರ್ತದೆ. ಮತ್ತು ಅದು ಸ್ವಲ್ಪ ಚೀಪ್ ಲ್ಯಾಪ್ಟಾಪ್ಗಿಂತ. ಹೌದಾ? ಲ್ಯಾಪ್ಟಾಪ್ ಕಾಸ್ಟ್ಲಿಯಾ? ಸ್ವಲ್ಪ ಕಾಸ್ಟ್ಲಿ ಅದಕ್ಕಿಂತ. ಈಗ ನಿನ್ನ ಹತ್ರ ಯಾವ್ದು ಲ್ಯಾಪ್ಟಾಪ್? ನನ್ನ ಹತ್ರ ಅದೇ ಯಾವುದು? ಲ್ಯಾಪ್ಟಾಪಲ್ಲಿ ಏನೆಲ್ಲ ಮಾಡ್ತಿ? ಲ್ಯಾಪ್ಟಾಪ್ ಅಲ್ಲ, ಹಾಂ,
ಲ್ಯಾಪ್ಟಾಪಲ್ಲಿ ನಾನೆಲ್ಲ ಡ್ರಾಯಿಂಗ್ ಮಾಡಿದೆ. ಅಣ್ಣ ಕಲಿಸಿದೆ ನನಗೆ ಡ್ರಾಯಿಂಗ್ ಮಾಡೋದು. ಲ್ಯಾಪ್ಟಾಪಲ್ಲಿ ಡ್ರಾಯಿಂಗ್ ಮಾಡ್ತೀಯಾ? ಹ್ಞೂ, ಡ್ರಾಯಿಂಗ್ ಅಂದರೆ ಇಷ್ಟವ ನಿಮಗೆ? ಡ್ರಾಯಿಂಗ್ ಅಂದರೆ ನಂಗೆ ಇಷ್ಟ. ಹೌದಾ, ಏನೆಲ್ಲ ಡ್ರಾ ಮಾಡಿದ್ಯಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಡ್ರಾಯಿಂಗಲ್ಲಿ ಇದ್ದಿದ್ದೆ. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀಯಾ? ಕ್ಲಾಸಿಗಲ್ಲ, ನಾನು ಸ್ಕೂಲಲ್ಲಿ ಒಂದು ಪಿಯಾನೋ ಡ್ರಾಯಿಂಗ್ ಅದೆಲ್ಲ ಕಲಿಸ್ತಾರೆ. ಅದಕ್ಕೆ ಅದರಲ್ಲಿ ನಾನು ಡ್ರಾಯಿಂಗಿಗೆ ಹೋದೆ. ಓ, ಈಗ ನೀವು ಪಿಯಾನೋ ಕ್ಲಾಸಿಗೆ ಹೋಗ್ಲಿಲ್ವಾ? ಹೋಗಲಿಲ್ಲ, ಕರೋನಾ ಬಂತಲ್ಲ. ಈಗ ನಾನು ಮತ್ತೆ ಹೋಗ್ತೇನೆ. ನನಗೆ ಎಲ್ಲದೂ ಇಷ್ಟ, ಸಂಗೀತ ತಬಲ ಎಲ್ಲದೂ ಇಷ್ಟ ನನಗೆ. ಹೌದಾ? ಹ್ಞೂ. ಈಗ ನೀನು ಮುಂದೆ ಅನಿಮಲ್ ಡಾಕ್ಟರ್ ಆಗಬೇಕಂತ ಇದೆಯಾ? ಮ್ಯೂಸಿಕಲ್ಲೇ ಯಾವಾಗ ಮಾಡ್ತೀಯಾ? ಮ್ಯೂಸಿಕ್ಕು ನಾನು ಕಲಿಯುತ್ತೇನೆ ಮತ್ತು ಅನಿಮಲ್ ಡಾಕ್ಟರು ಆಗ್ತೇನೆ. ಅಲ್ವಾ, ಅನಿಮಲ್ ಏನಾದರೂ ಪ್ರಾಬ್ಲಮ್ ಮಾಡಿದಾಗ ಮ್ಯೂಸಿಕ್ ಹಾಕಿದರೆ ಆಯ್ತಲ್ವಾ, ಆವಾಗ ಸಮಾಧಾನ ಆಗ್ತದಲ್ವಾ? ಹೌದು. ಅಪ್ಪ ಏನು ಕೆಲಸ ಮಾಡೋದು? ಮ್ಯಾಥ್ಸ್ ಲೆಕ್ಚರರ್ PUC. ಎಲ್ಲಿ? ಎಲ್ಲಿ ನೆನಪೋಯ್ತಾ? ಅಪ್ಪನ ಕಾಲೇಜಿಗೆಲ್ಲ ಹೋಗ್ಲಿಲ್ವಾ? ಅಪ್ಪನ ಕಾಲೇಜಿಗೆ ನಾನು ಹೋಗಲಿಲ್ಲ. ನೀವು ಹೋಗ್ಬೇಕಿತ್ತಲ್ಲ, ಅಪ್ಪ ಹೇಗೆ ಕ್ಲಾಸ್ ಮಾಡ್ತಾರೆ ಅಂತ ನೋಡ್ಬೇಕಿತ್ತಲ್ಲ. ನೋಡೋಕ್ಕೆ ಅಪ್ಪನ ಹತ್ರ ನಾನು ಕೇಳಿದ್ದೇನೆ. ಆದರೆ ಅಪ್ಪ ಅಲ್ಲೆಲ್ಲ ಹೇಳಿದ್ದಾರೆ, ಅಪ್ಪ ಅಲ್ಲೆಲ್ಲ ಜನರು ಇರ್ತಾರೆ, ಅಲ್ಲೆಲ್ಲ PUC ಜನರು ಇರ್ತಾರೆ. ಕೆಲವು ಸತಿ ಹೋಗಿದ್ದೇನೆ ನಾನು 2-3 ಟೈಮ್. ಈಗ ನಿನ್ನ ಸ್ಕೂಲಲ್ಲಿ ಜನ ಇರೋದಿಲ್ವಾ? ಜನ ಇರ್ತಾರಪ್ಪ, ತುಂಬ ಜನ. ಮತ್ತೆ ಅಪ್ಪನ ಸ್ಕೂಲಲ್ಲಿ ಸಹ ಹಾಗೆ ಜನ ಇರ್ತಾರೆ, ಹೋಗ್ಬೇಕು ನೀನು. ನೀನು ಹಠ ಮಾಡ್ಬೇಕು ಅಪ್ಪನ ಹತ್ತಿರ, ನನಗೆ ಕರ್ಕೊಂಡೆ ಹೋಗಿ ಅಂತ. ಅಪ್ಪ ಹೇಗೆ ಟೀಚ್ ಮಾಡ್ತಾರಂತ ಸಹ ಗೊತ್ತಿಲ್ಲ ನಿಮಗೆ? ಅಪ್ಪ ಹೇಗೆ ಟೀಚ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಾನು ಆನ್ಲೈನ್ ಕ್ಲಾಸಲ್ಲಿ ನೋಡಿದ್ದೇನೆ. ಹೇಗೆ ಮಾಡ್ತಾರೆ? ಜೋರು ಮಾಡ್ತಿರ್ತೀರಾ? ಜೋರಂತ ಮಾಡೋದಿಲ್ಲ, ಪಾಪದಲ್ಲಿ ಹೇಳ್ತಾರೆ. ಪಾಪದ ಲೆಕ್ಚರರ್ ಅಪ್ಪ ಆಗಿದ್ರೆ? ಸ್ವಲ್ಪ ಪಾಪ. ಬೈಯುವುದೇ ಇಲ್ಲ? ಬೈಯುವುದೆಲ್ಲ ಗೊತ್ತಿಲ್ಲ, ಅಥವಾ ಕ್ಲಾಸಲ್ಲಿ ಬೈತಾರ, ಆಫ್ಲೈನ್ ಕ್ಲಾಸಲ್ಲಿ ಬೈತಾರ ಇಲ್ವಾ ಇರ್ಬೋದು. ನಿಮಗೆ ಬೈತಾರ ಮನೆಯಲ್ಲಿ? ಇಲ್ಲ, ಮನೇಲಿ ನಿಂಗೆ ಸಹ ಬೈಯೋದಿಲ್ವಾ? ನಾನು ತುಂಬ ಬೈಯುವುದಿಲ್ಲ. ಎಷ್ಟು? ಸ್ವಲ್ಪ ಅಂದರೆ ಎಷ್ಟು ಸ್ವಲ್ಪ ಬೈತಾರೆ? ಸ್ವಲ್ಪ ಅಂದರೆ ಸ್ವಲ್ಪ. ಎಂತ? ಸ್ವಲ್ಪ ಬೈತಾರೆ ಅಷ್ಟೇ. ಅಮ್ಮ ಸಹ ಬೈಯೋದಿಲ್ವಾ? ಅಮ್ಮ ಸ್ವಲ್ಪ. ಅಮ್ಮ ಸಹ ಸ್ವಲ್ಪ, ಅಪ್ಪ ಸಹ ಸ್ವಲ್ಪ ಬೈಯೋದು. ಮನೇಲಿ ಬೇರೆ ಯಾರೆಲ್ಲ ಇದ್ದಾರೆ? ಅಣ್ಣ. ಅಣ್ಣ ಏನು ಮಾಡ್ತಾನೆ? ಅಣ್ಣ ಇದು ಮಾಡ್ತಾನೆ, ಇದು ಓದ್ತಾನೆ. ಏನು ಓದಿದ್ರು? ಓದ್ತಾನೆ. ಎಂತ ಓದ್ ನಂಗೆ ಗೊತ್ತಿಲ್ಲ, ನಂಗೆ ಅರ್ಥ ಆಗೋದಿಲ್ಲ ಅವೆಲ್ಲ. ಅಣ್ಣ 7th ಅಲ್ಲ, ಅದಕ್ಕೆ. ಅವನು ಓದೋದು ನಿಂಗೆ ಅರ್ಥ ಆಗೋದಿಲ್ವಾ? 7th ಅಲ್ಲ, ನಾನು ಬರೀ 3rd, 4 ವರ್ಷ ದೊಡ್ಡ ನಾನು, ಅದಕ್ಕೆ. ಅವನು ನಿಂಗೆ ಹೆಲ್ಪ್ ಮಾಡ್ತಾನೆ ಓದಲಿಕ್ಕೆ? ನಂಗೆ ಒಂಚೂರು ಹೆಲ್ಪ್ ಮಾಡ್ತಾನೆ. ಅಣ್ಣ ಬೈತಾನ? ಅಷ್ಟಲ್ಲ, ಒಂಚೂರು ಮಾಡ್ತಾನೆ. ಹೌದಾ? ಬೈತಾನೆ. ಎಷ್ಟು? ಹೇಗೆ ಬೈತಾನ ಅಣ್ಣ? ಹಾಗೆ ಬೈಯುದಾ? ನಗಾಡ್ಕೊಂಡು ಬೈತಾನ? ನಗಾಡ್ಕೊಂಡಲ್ಲ, ಈ ಥರ ಎಂತ ಮಾಡಬೇಡ ಈ ಥರ ಅಂತೇಳಿ. ಹೌದಾ? ಅಷ್ಟೇ? ಹೆದರ್ಕೊಂಡು ಓಡಿ ಹೋಗ್ತೀಯಾ? ಹೆದರ್ಕೊಂಡು ಓಡಿ ಹೋಗ್ತೇನೆ. ಹೌದಾ? ಮತ್ತೆ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀಯ ಅಣ್ಣ ಬೈದ ಅಂತ? ಏನು ಅಡ್ಡಿಲ್ಲ ಅಂತ ಹೇಳ್ತೇನೆ, ಕಂಪ್ಲೇಂಟ್ ಮಾಡೋದಿಲ್ಲ. ಅಮ್ಮನ ಹತ್ರ ಎಂತ ಕಂಪ್ಲೇಂಟ್ ಮಾಡೋದಿಲ್ಲ? ಇಲ್ಲ, ಕೆಲವು ಸತಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೇನೆ. ಏನಂತ ಕಂಪ್ಲೇಂಟ್ ಕೊಡ್ತೀಯ? ಅಣ್ಣ ಬೈದ ಅಂತೇಳಿ. ಅಣ್ಣ ಬೈದ? ಅಮ್ಮ ಆಗ ಎಂತ ಮಾಡ್ತಾರೆ ಅಣ್ಣನಿಗೆ? ಅಣ್ಣಗೆ ಹೇಳ್ತಾರೆ ಮಾಡಬೇಡ ಅಂತೇಳಿ. ಅಷ್ಟೇ? ಅಣ್ಣ ಆಗ ನಿಂಗೆ ಪೆಟ್ಟು ಕೊಡೋದಿಲ್ಲ, ಬೈಯೋದಿಲ್ಲ, ಏನು ಸಹ ಮಾಡೋದಿಲ್ಲ? ಹೌದಾ? ಅಮ್ಮ ಈಗ ಮನೇಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ಯಲ್ಲ, ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ? ಒಂಚೂರು ಹೆಲ್ಪ್ ಮಾಡ್ತೇನೆ, ತುಂಬ ಅಲ್ಲ. ಸ್ವಲ್ಪ ನಾನೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಅದೇ ಸ್ವಲ್ಪ ಅಂದರೆ ಯಾವ ಥರ ಹೆಲ್ಪ್? ಒಳ್ಳೆ ಗೋಡೆ ಒರೆಸೋದು, ಕಸ ಗುಡಿಸೋದು. ಗೋಡೆಯಲ್ಲಿ ಏನಿರ್ತದೆ ಹಾಗೆ ಗಲೀಜ್ ಇರ್ತದೆ. ನೀನೇ ಗಲೀಜ್ ಮಾಡೋದು ಗೋಡೆಯಲ್ಲಿ? ನಾನಲ್ಲ. ಮತ್ತೆ? ನಾನಲ್ಲ, ಅದು ಕೆಲವರು ಡಸ್ಟ್ ಇರ್ತದಲ್ಲ, ಅದನ್ನು ನಾನು ಕ್ಲೀನ್ ಮಾಡೋದು. ವೆರಿ ಗುಡ್ ಬಾಯ್. ಆದರೆ ಸಣ್ಣ ಇದ್ದಾಗೆಲ್ಲ ನಾನು ಮಾಡಿರ್ತೇನಲ್ಲ, ಫಸ್ಟ್ ಯಾವಾಗಲೂ LKG UKG ಇದ್ದಾಗ ಯಾವಾಗ ಮಾಡಿದ್ದೆ, ಅದನ್ನು ಕ್ಲೀನ್ ಮಾಡಿದ್ದೆ ನಾನು. ಹೌದಾ? ಏನೆಲ್ಲ ಮಾಡಿದ್ದೆ ಗೋಡೆಯಲ್ಲಿ? ಗೋಡೆ ಎಲ್ಲ ತುಂಬ ಮಾಡಿದ್ದಿದ್ದೆ ನಾನು 3-2 ವರ್ಷ ಇದ್ದಾಗ. ತುಂಬ ಉಪದ್ರ ಮಾಡ್ತಿದ್ಯಾ? ನಂಗೆ ಗೊತ್ತಿಲ್ಲ, ನನ್ನ ನೆನಪೋಗಿದೆ. ಹಾಗಾದ್ರೆ ನಿಂಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಲಿತ ದಿವಸ ಮಾಡ್ತೋಗಿದ ಅಂತಲ್ಲ? ಹೌದು ಹೌದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾತ್ರ ಒಂಚೂರು ನೆನಪು. ಅಂದರೆ ನೀನು ಸ್ಕೂಲಿಗೆ ಹೋಗ್ಲೇ ಇಲ್ಲಲ್ಲ ಅಲ್ವಾ? ಮತ್ತೆ ಹೇಗೆ ನೆನಪಿರೋದು? ಯಾವುದು ಸ್ಕೂಲ್ ನಿಂದು? ಸೆನ್ಸಸ್. ಅದೆಲ್ಲಿ ಬರ್ತದೆ? ಅಜ್ಜಡ್ ಕಾಡ್ ಹತ್ರ. ಹೇಗೆ ಹೋಗೋದು ನೀನು? ವ್ಯಾನ್ ಒಟ್ಟಿಗೆ. ವ್ಯಾನ್ ಒಟ್ಟಿಗೆ ಹೋಗುದಾ? ವ್ಯಾನಲ್ಲಿ ಹೋಗುದಲ್ಲ, ವ್ಯಾನಲ್ಲಿ ಹೋಗುದು. ಹೌದಾ? ಎಷ್ಟು ಗಂಟೆಗೆ ಬರ್ತದೆ ವ್ಯಾನ್? ವ್ಯಾನ್ ಒಂದು 8:25, 8:20ಗೆ ಬರ್ತದೆ. ಆವಾಗ ನಿಂದೆಲ್ಲ ಹೊರಟಾಗಿ ಇರ್ತದ?
ಹಾಂ ಉಲ್ಟಾಗಿರ್ತದಪ್ಪ ನಾವೆಲ್ಲರೂ ಉಲ್ಟಾಗಿರ್ತದೆ. ಎಲ್ಲರೂ ಸಹ ಅಂದರೆ ಎಲ್ಲರೂ ಸಹ ಹೋಗ್ತೀರಾ ಸ್ಕೂಲಿಗೆ? ಅಣ್ಣ ಮತ್ತು ನಾನು. ಓ, ಅಣ್ಣ ಮತ್ತು ನೀನು ಒಟ್ಟಿಗೆ ಹೋಗೋದು ಸ್ಕೂಲಿಗೆ? ಹೌದು, ಸೆನ್ಸಸ್ಸಲ್ಲಿ. ಅವನು ಸಹ? ಹೌದು. ಸ್ಕೂಲಿಗೆ ಹೋಗುವಾಗ ಏನು ತಿಂದು ಹೋಗ್ತೀಯ? ಕೆಲವು ಸತಿ ಒಂದು ಟೈಮ್ ದೋಸೆ ಆಗ್ತದೆ, ಒಂದು ಟೈಮ್ ಇಡ್ಲಿ ಆಗ್ತದೆ, ಒಂದು ಟೈಮ್ ಚಪಾತಿ ಆಗ್ತದೆ, ಬೇರೆ ಬೇರೆ ಆಗ್ತಿರ್ತದೆ. ಬೇರೆ ಬೇರೆ ಆಗ್ತಿರ್ತದಾ? ಹೌದು. ಒಂದೇ ದಿನ ಎಲ್ಲ ದಿನ ಅದೇ ಆಗ್ತದೆ ಅಂತ ಇರಲಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಒಂದು ಟೈಮ್ ಚಪಾತಿ, ಒಂದು ಟೈಮ್ ದೋಸೆ, ಒಂದು ಟೈಮ್ ಇದು, ಒಂದು ಟೈಮ್ ಅದು, ಇವು ಒಂದು ಟೈಮ್ ಉಪ್ಪಿಟ್ಟು, ಅದಕ್ಕೆಲ್ಲ ಬೇರೆ ಬೇರೆ. ನಿಂದು ಫೇವ್ರೇಟ್ ಯಾವುದು ತಿಂಡಿ? ದೋಸೆ. ದೋಸೆ ಹೇಗೆ ಮಾಡೋದು? ಮಸಾಲೆ ದೋಸೆ. ಹೌದು, ಹೇಗೆ ಮಾಡೋದು ಹೇಳಿಕೊಂಡು ನೋಡ. ದೋಸೆ ಫಸ್ಟ್ ಹಿಟ್ಟು ಇರ್ತದೆ. ಹಿಟ್ಟು ಹೇಗೆ ಮಾಡೋದು? ಹಿಟ್ಟೇಗೆ ಮಾಡೋದು ನಂಗೆ ಗೊತ್ತಿಲ್ಲ. ಮತ್ತೆ ದೋಸೆ ಆಗೋದು ಹೇಗೆ ಅದು? ಹಿಟ್ಟನ್ನಂತೂ ಹೇಗೆ ಮಾಡೋದಂತೆಲ್ಲ ಗೊತ್ತಿಲ್ಲ. ಹಾಂ ಸರಿ, ಬೇಡ ಬಿಡು, ಹಿಟ್ಟಾಯ್ತು. ಈಗ ದೋಸೆ ಮಾಡೋದು ಹೇಗೆ? ದೋಸೆಯನ್ನು ಹಿಟ್ಟನ್ನು ಫಸ್ಟ್ ಅದೊಂದು ಇದಕ್ಕೆ ಕಡೆಗೆ ಹಾಕಬೇಕು. ಈ ಥರ ಅದು ಫುಲ್ ತಿರುಗಿಸಿ ಹೇಗೆ ತಿರುಗಿಸೋದು? ಗೊತ್ತಿಲ್ಲ. ಅದನ್ನು ಕರೆಕ್ಟ್ ಈ ಥರ ಕರೆಕ್ಟ್ ಶೇಪಲ್ಲಿ ಇರಬೇಕು. ಮತ್ತು ಕರೆಕ್ಟ್ ಶೇಪಲ್ಲಿ ಇಟ್ಟು ಅದನ್ನು ಮಾಡಬೇಕು. ಮತ್ತು ಕೋಲಿಂದ ಅದನ್ನು ಪಲಟಿಸಬೇಕು. ಯಾವುದರಿಂದ? ಕೋಲಿಂದ ಪಲ್ಟಿ ಮಾಡೋದಾ? ಮತ್ತೆ ಪಲಟಿ ಮಾಡಿ ಆದ್ಮೇಲೆ ಸ್ವಲ್ಪ ಬಿಟ್ಟು ತೆಗಿಬೇಕು. ಆಗ ದೋಸೆ ಆಯ್ತಾ? ಅದು ಮಸಾಲೆ ದೋಸೆ ಆಯ್ತಾ? ಮಸಾಲೆ ದೋಸೆಗೆ ಮಸಾಲ ಹಾಕಿ ಅದ್ರ ಒಳಗೆ ಮಸಾಲ ಹಾಕಬೇಕು ದೋಸೆ ಒಳಗೆ. ಮತ್ತು ಅದ್ರ ಒಳಗೆ ಅದು ಆಲೂಗಡ್ಡೆದು ಇದು ಹಾಕಬೇಕು, ಪಲ್ಯ. ಮತ್ತು ಅದ್ರ ಹೊರಗೆ ಸಾರು. ಸಾರೆಲ್ಲ ಇರ್ತದೆ? ಬೌಲಲ್ಲಿ ಸಾರು. ಚಟ್ನಿ ಇರೋದಿಲ್ಲ? ಚಟ್ನಿ ಮಾಡೋದಿಲ್ಲ. ಬರೀ ಹೋಟೆಲಲ್ಲಿ. ಓ, ಮನೇಲಿ ಮಾಡೋದಿಲ್ಲ ಚಟ್ನಿ ಅಮ್ಮ? ನನಗೆ ಇಷ್ಟ ಇಲ್ಲ. ನಿಂಗೆ ಚಟ್ನಿ ಇಷ್ಟ ಇಲ್ಲ ಅಂತ ಮಾಡೋದಿಲ್ಲ? ಆದರೆ ಅನ್ನದಲ್ಲಿ ನಂಗೆ ಇಷ್ಟ. ಬರೀ ದೋಸೆ ಗೀಸೆಯಲ್ಲಿ ತಿಂಡಿ ಎಲ್ಲ ಮಾತ್ರ ನಂಗೆ ಇಷ್ಟ ಇಲ್ಲ. ಅನ್ನದೊಟ್ಟಿಗೆ ಕಲಿಸ್ಕೊಂಡು ತಿನ್ನೋಕ್ಕೆ ಇಷ್ಟ ನನಗೆ ತುಂಬ. ಹೌದಾ? ಈಗ ನಿಮಗೆ ಮಸಾಲೆ ದೋಸೆ ಫೇವ್ರೇಟಾ? ಹೌದು, ದೋಸೆಗಳಲ್ಲಿ ಮಸಾಲೆ ದೋಸೆ ಮತ್ತು ಎಲ್ಲ ತಿಂಡಿಗಳಲ್ಲಿ ಮಸಾಲೆ ದೋಸೆ. ಬೇರೆ ಯಾವ ತಿಂಡಿ ತಿನ್ನಲ್ವಾ ನೀನು? ಬೇರೆ ತಿಂತೇನೆ, ಆದರೆ ನನಗೆ ಇಷ್ಟದಲ್ಲಿ ಅದು. ಎಷ್ಟು ಮಸಾಲೆ ದೋಸೆ ತಿಂತೀಯ? ಒಂದು ದೊಡ್ಡದಿದ್ರೆ ಒಂದು, ಸರಿ ದೊಡ್ಡದಿದ್ರೆ. ಎಷ್ಟು ದೊಡ್ಡದಂದ್ರೆ ಎಷ್ಟು ದೊಡ್ಡದು? ಇಷ್ಟು. ಅಷ್ಟು ದೊಡ್ಡದು ಇರ್ತದೆ, ಹಾಗಾದರೆ ಒಂದು. ಅಥವಾ ಇಷ್ಟಿದ್ರೆ ನಾನು 1.5 ತಿಂತೇನೆ. ಮತ್ತು ಎಂತಾರು ಇಷ್ಟು ಇದ್ರೆ ಒಂದು ಅರ್ಧ ತಿಂದಿರುತ್ತೆ. ಎಷ್ಟು ದೊಡ್ಡ ಮಸಾಲೆ ದೋಸೆ ಮಾಡ್ತಾರಾ? ಕೆಲವರೆಲ್ಲ ಮಾಡ್ತಾರಲ್ಲ ಹೋಟೆಲಲ್ಲಿ. ಓ, ಹೋಟೆಲದ್ದು ಹೇಳ್ತಿದ್ಯಾ? ಮನೇಲಿ ಎಷ್ಟು ತಿನ್ನೋದು ನೀನೀಗ? ಮನೇಲಿ 2 3 ತಿಂದ್ಯಾ? ನಾನಂತೂ ಯಾವಾಗಲೂ ಒಂದು ಟೈಮ್ 4 ತಿಂದಿದ್ದೀನಿ. ವೆರಿ ಗುಡ್. ನೀನೇ ಜಾಸ್ತಿ ತಿನ್ನೋದು? ಅಪ್ಪನೇ 4 ತಿನ್ನೋದು. ಆದರೆ ನಾನು ಅಪರೂಪಕ್ಕೊಮ್ಮೆ 4 ತಿನ್ನೋದು. ನಾನು ತುಂಬ ತಿನ್ನಲೇ ಇಲ್ಲ. 4. ಈಗ ನಿಮ್ಮ ಮನೆ ಜಾಸ್ತಿ ತಿನ್ನೋದು ಯಾರು? ಅಪ್ಪವಯ್ಯ? ಹೌದು. ಅಮ್ಮ ಎಷ್ಟು ತಿಂತಾರೆ? ಅಮ್ಮ 3. ಅಮ್ಮ 3? ಅಣ್ಣ 2, ನಾನು 1. ನೀನು 1? ಆದರೆ ಕೆಲವು ಸತಿ ನಾನು 2-3 ತಿಂತೇನೆ, ಅಥವಾ 1.5. ಮತ್ತು ಸ್ಕೂಲಿಗೆ ಏನಾದ್ರು ತಗೊಂಡು ಹೋಗ್ತೀಯಾ? ಸ್ಕೂಲಿಗೆ ನಾನು ಹೇಳಿದ್ದೆ ಬೆಳಗ್ಗಿದ್ದ ತಿಂಡಿ. ಬೆಳಗ್ಗೆ. ಮತ್ತು ಮಧ್ಯಾಹ್ನ ಊಟ ಸದೆಯಾ? ಊಟ ಮಧ್ಯಾಹ್ನದ ಊಟ ಅಲ್ಲ, ಸಂಜೆದು. ಸಂಜೆ ಊಟ ಮಾಡೋದಾ? ಸ್ಕೂಲಿಗೆ ಬಂದಾಗಿದ್ಮೇಲೆ 8 ಗಂಟೆಗೆ ಸ್ಕೂಲಿಗೆ ಬಂದಾಗಿದ್ಮೇಲೆ ಊಟ ಮಾಡೋದಾ? ಮತ್ತು ಆಟ ಆಡ್ಲಿಕ್ಕೆಲ್ಲ ಹೋಗೋದಿಲ್ವಾ? ಆಟ ಆಡ್ಲಿಕ್ಕೆ ಹೋಗ್ತೇನಪ್ಪ. ಏನು ಆಟ ಆಡ್ಲಿಕ್ಕೆ ಹೋಗ್ತೀಯಾ? ಕೆಲವರೆಲ್ಲ ಫ್ರೆಂಡ್ಸ್ ಇರ್ತಾರೆ, ಅಥವಾ ಸೈಕಲ್ ಆಟ ಆಡ್ತೇನೆ ನಾನು. ಸೈಕಲಾ? ಸೈಕಲ್ ಅಥವಾ ಫ್ರೆಂಡ್ಸ್ ಇರ್ತಾರೆ, ಅವರೊಟ್ಟಿಗೆ ಆಟ ಆಡ್ತೇನೆ. ಅದೇ ಏನು ಆಟ ಆಡ್ತೀಯ ಅಂತ? ಹೈಡ್ ಆ್ಯಂಡ್ ಸೀಕ್, ಐಸ್ ಆ್ಯಂಡ್ ವಾಟರ್, ಮತ್ತು ಮುಟ್ಟಾಟ, ಮತ್ತು ಕಳ್ಳ ಪೊಲೀಸ್ ಎಲ್ಲ ತುಂಬ ಆಟ ಆಡ್ತೇನೆ. ಹೌದಾ? ನಿನ್ನ ಕ್ಲಾಸಲ್ಲಿ ಈಗ ಫಸ್ಟ್ ಬರೋದು ಯಾರು? ನೀನೆಯಾ? ನಾನಂತೂ ಫಸ್ಟ್ ಅಲ್ಲ. ಫಸ್ಟ್ ಯಾರೊಬ್ಳು ಹುಡುಗಿ ಇದ್ದಾಳೆ. ಹೆಸರು ಗೊತ್ತಿಲ್ವಾ? ಹೆಸರು ಗೊತ್ತುಂಟು. ಪೂರ್ವಿಯಾ? ಅವಳು ಸೈನ್ಸಲ್ಲಿ ಫಸ್ಟು 40 ಔಟ್ ಆಫ್ 40. ನಿಮಗೆ ಮ್ಯಾಥ್ಸಲ್ಲಿ ಹೈಯೆಸ್ಟ್ ಉಂಟಲ್ಲ, ಮತ್ತೆ ನೀನು ಯಾಕೆ ಫಸ್ಟ್ ಬರಲ್ಲ? ಅದ್ರಲ್ಲಿ ನಾನು ಸೆಕೆಂಡಾ? ನಿಮ್ಮ ಕ್ಲಾಸ್ ಟೀಚರ್ ಯಾರು? ಕ್ಲಾಸ್ ಟೀಚರ್ ಗ್ಯಾಲಿನ್ ಅಂತೆಲ್ಲ ಒಬ್ರು ಇದ್ದಾರೆ. ನಿಂದು ಫೇವ್ರೇಟ್ ಟೀಚರ್? ಗ್ಯಾಲಿನೇ. ಅವ್ರು ಯಾಕೆ ಫೇವ್ರೇಟ್? ಎಂತಕ್ಕಂದ್ರೆ ಅವ್ರ ಪಾಪದಲ್ಲಿ ನನಗೆ ಎಲ್ಲದು ಕಲಿಸ್ತಾರೆ, ತಪ್ಪು ಮಾಡಿದ್ರೆ ಎಲ್ಲ. ಬೇರೆಯವರೆಲ್ಲ ಮತ್ತೆ ಒಳ್ಳೆ ಬೈಯೋದಿಲ್ಲ, ಮತ್ತು ಅವರು ಒಳ್ಳೆ ಕಲಿಸ್ತಾರೆ. ಮತ್ತು ಬೈಯೋದಿಲ್ಲ, ಆದರೆ ಒಂದು ಚೂರು ಬೈತಾರೆ.
ಗ್ಯಾಲೆಂಟ್ ಟೀಚರ್ ಒಂದು ಚೂರು ಬೈತಾರೆ, ಆದರೂ ಇಷ್ಟ ಅಂತಕಂದ್ರೆ ಅವರು ಚಂದ ಪಾಠ ಮಾಡ್ತಾರೆ ಬೇರೆಯವ್ರಿಗಿಂತ. ಹೌದಾ? ಸ್ವಲ್ಪ ಚಂದ ಪಾಠ ಮಾಡ್ತಾರೆ. ಮತ್ತು ಕನ್ನಡ ಇಂಗ್ಲೀಷ್ ಎಲ್ಲ? ಕನ್ನಡ ಇಂಗ್ಲೀಷ್ ಎಲ್ಲನೂ ಚಂದ ಪಾಠ ಇಂಗ್ಲೀಷ್ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸೇ ನಮ್ಮ ಗ್ಯಾಲೆಂಟ್ ಟೀಚರ್ 2. ಹೌದಾ? ಅದಕ್ಕೆ ನಿಮಗೆ ಫೇವ್ರೇಟಾ? ಹಾಂ. ಮತ್ತು ಕನ್ನಡದ ಯಾರು? ಕನ್ನಡದ್ದು ಸೆಂಟ್ರ್ ಬಾಸ್ ಅಂತ ಹೇಳಿದ್ದಾರೆ. ಅವ್ರು ಒಳ್ಳೆ ಮಾಡೋದಿಲ್ಲ? ಅವರು ಒಳ್ಳೆ ಮಾಡ್ತಾರೆ. ಎಷ್ಟು ಒಳ್ಳೆ ಮಾಡ್ತಾರೆ? ಮತ್ತು ನಿಮಗೆ ಫೇವ್ರೇಟಲ್ಲ ಹೇಳಿದಿ? ಫೇವ್ರೇಟ್ ಜನರಲ್ ಸೈನ್ಸ್ ಅವ್ರಿಗಿಂತಲೂ ಚಂದ ಮಾಡ್ತಾರೆ ಅದಕ್ಕೆ. ಹೌದಾ? ಕ್ಲಾಸಲ್ಲಿ ನೀನು ಪಾಪ ಇರ್ತೀಯ ಜೋರ? ಪಾಪ. ಪಾಪವಾ? ಯಾರು ಕ್ಲಾಸಲ್ಲಿ ತುಂಬ ಪೋಖ್ರಿ? ಒಬ್ಬ ರೇಯಾನ್ಸ್ ಅಂತ ಇದ್ದಾನೆ. ಎಂತ ಪೋಖ್ರಿ ಮಾಡ್ತಾನೆ ಅವನು? ಅವ ಬೇರೆ ಬೇರೆ ಪೋಖ್ರಿ ಮಾಡ್ತಾ ಇರ್ತಾನೆ, ಬೇರೆಯವ್ರಿಗೆ ದೂಕುದು ಹೊಡೆಯುವುದು ಎಲ್ಲ ಮಾಡ್ತಾ ಇರ್ತಾನೆ. ನಂಗೂ ಒಂದು ಟೈಮ್ ದೂಕಿ ಬೀಳಿಸಿದ್ದಾನೆ, ಗಾಯ ಆಗಿತ್ತು. ಓ ಹೌದಾ? ಅಷ್ಟು ಜೋರಿದ್ದಾನ? ಕಂಪ್ಲೇಂಟ್ ಮಾಡಿದ್ಯಾ? ಕಂಪ್ಲೇಂಟ್ ಮಾಡಿದೆ, ಅವನಿಗೆ ಬೈದರೂ ಸಾಕಾಗೋದಿಲ್ಲ. ನೀನೆಂತ ಅಂತ ಬೈದ್ಯಾ ಅವನಿಗೆ? ಅವನಿಗಲ್ಲ ಟೀಚರ್ ಬೈದರು ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ, ಆದರೂ ಅವನಿಗೆ ಅರ್ಥ ಆಗೋದೇ ಇಲ್ಲ. ಹೌದಾ? ನೀನು ಮಾತಾಡೋದಿಲ್ವ ಅವನ ಹತ್ರ? ಅವನೊಟ್ಟಿಗೆ ಮಾತಾಡ್ತೇನೆ, ಆದರೆ ಅವನೊಟ್ಟಿಗೆ ಜಾಸ್ತಿ ಮಾತಾಡೋದಿಲ್ಲ, ಎಂತಕ್ಕಂದ್ರೆ ಅವನಿಂದ ನಫ್ರತ್ ನಫ್ರತ್ ಅಂದರೆ ಏನು? ನಫ್ರತ್ ಅಂದರೆ ಇಷ್ಟ ಇಲ್ಲದ್ದು. ನಫ್ರತ್ ಅಂದರೆ ಇಷ್ಟ ಇಲ್ಲದ್ದಾ? ಹಾಂ, ಇಷ್ಟ ಇಲ್ಲ ಅಂತ ಹೇಳಿ. ಯಾರು ಹೇಳಿಕೊಟ್ಟದ್ದು ನಿಮಗೆ ಈ ವರ್ಡ್ ಎಲ್ಲ? ಈ ವರ್ಡನ್ನು ಟೀಚರ್ ಹೇಳಿಕೊಟ್ಟದ್ದು, ಹಿಂದಿ ಟೀಚರ್. ಓ, ಹಿಂದಿ ಟೀಚರ್ ಇದು ಒಂದೇ ವರ್ಡ್ ಹೇಳಿಕೊಟ್ಟದ್ದು? ಹಾಂ, ಇಲ್ಲ ಮರೆ ತುಂಬ ಹೇಳಿಕೊಟ್ಟಿದ್ದಾರೆ. ಜ್ಯೋತಿ ಲತಾ ಅಂತೇಳಿ. ಹೌದಾ? ಹೌದಾ? ಸರಿ. ನೀನೀಗ ಮನೆಗೆ ಬಂದು ಆಟ ಆಡ್ತೀಯಲ್ಲ, ಯಾರ ಜೊತೆ ಆಟ ಆಡೋದು? ಅಮ್ಮ ಒಬ್ಬನೇ, ಮತ್ತು ಕೆಲವು ಸತಿ ನಾನು ಒಟ್ಟಿಗೆ ಆಡ್ತೇನೆ. ಅಮ್ಮ ನಿನ್ನ ಜೊತೆ ಏನು ಆಟ ಆಡೋದಿಲ್ವಾ? ಅಮ್ಮ ಕೆಲಸ ಇರ್ತದಲ್ಲ, ಎಂತ ಫ್ರೀ ಇದ್ದಾಗ ಕೇಳ್ತೇನೆ, ಆದರೆ ಅವನಿಗೆ ಕೆಲಸ ಇರ್ತದಲ್ಲ. ಮತ್ತು ಅಪ್ಪನ ಜೊತೆ? ಅಪ್ಪನ ಜೊತೆ PUC ಹೋಗ್ತಾರೆ, ಕೆಲವು ಸತಿ ಸಂಡೇ ಇದ್ದಾಗ ಆಟ ಆಡ್ತಾರೆ ಅಪ್ಪ. ಅಪ್ಪ ಇಡೀ ಹೊತ್ತು PUC ಎಲ್ಲ ಇರ್ತಾರಾ? ಇಡೀ ಹೊತ್ತಲ್ಲ, ಸಂಜೆ ಇರ್ತಾರೆ, ಆದರೆ ಅಪ್ಪನಿಗೆ ಸಂಜೆ ಕೆಲವು ಕೆಲಸ ಇರ್ತದೆ. ಏನು ಕೆಲಸ ಹಾಗಿಸ ಅವರಿಗೆ? ಅಪ್ಪನಿಗೆ ಕೆಲವುದೆಲ್ಲ ಫೈಲ್ ಸರಿ ಮಾಡೋಕ್ಕಿರ್ತದೆ, ಅವಾಗ ಅಂತೂ 11 ಮಾಡ್ಕೊಳಕ್ಕೆ ಹೋದ್ಮೇಲೆ ಅವ್ರಿಗೆ ಕೆಲಸ ಇರ್ತದೆ. ಕೆಲವುದೆಲ್ಲ ಅದು ಎಕ್ಸಾಮ್ ಇದ್ದರೆ ಎಕ್ಸಾಮ್ ಪೇಪರನ್ನು ಕಲೆಕ್ಟ್ ಮಾಡೋದು, ಅದನ್ನೆಲ್ಲ ಮಾಡೋಕ್ಕೆ ಇರ್ತದೆ. ಹೌದಾ? ಈಗ ನಿನ್ನ ದೇವರಿಗೆ ಕೈ ಮುಗಿತೀಯಾ? ಹಾಂ, ಮಾಡ್ತೇನೆ. ಹೇಗೆ ಕೈ ಮುಗಿತೀಯಾ? ಈ ಥರ ಮುಗಿದು ಕಣ್ಣು ಮುಚ್ಚೋದಿಲ್ವಾ? ಕಣ್ಣು ಮುಚ್ಚೋದಿಲ್ಲ, ಆದರೆ ಈ ಥರ ಸ್ವಲ್ಪ ಹೊತ್ತಿಗೆ ಈ ಥರ ಮಾಡಿ ಈ ಥರ ಮಾಡಿ ನಮಸ್ಕಾರ ಮಾಡ್ತೇನೆ. ಏನಂತ ಬೇಡ್ತೀಯಾ? ಎಂಥವ್ರು ನನಗೆ ಎಕ್ಸಾಮ್ ಇದ್ದರೆ ಎಕ್ಸಾಮನ್ನು ಒಟ್ಟಿಗೆ ಪಾಸ್ ಮಾಡಿ ಅಂತ ಬೇಡ್ಕೊಳ್ತೇನೆ, ಅಥವಾ ಬೇರೆ ಇದ್ರೆ ನನ್ನನ್ನು ಪುಣ್ಯ ಕಣದಿ ಅಂತೆ. ಮತ್ತು ಅಮ್ಮ ಜೋರು ಮಾಡಿದಾಗ ಯಾವುದು ಜಾಸ್ತಿ ವರ್ಡ್ ಬೈಯೋದು? ಜಾಸ್ತಿ ಒಳ್ಳೆ ಬೈಯೋದು ನಂಗೆ ಗೊತ್ತು, ಮರ್ತು ಹೋಗಿದೆ. ಅಯ್ಯೋ, ಈಗ ಅಮ್ಮ ಬೈಯೋದಿಲ್ವಾ ಅಂತಲ್ಲ? ಇಲ್ಲ, ಒಂಚೂರು ಬೈತಾರೆ, ಆದರೆ ಮರ್ತು ಹೋಗಿದೆ ನನಗೆ ಎಂತ ಇದ್ದಿದ್ದು. ಮತ್ತೇನು ನೆನಪುಂಟು ಈಗ ನಿಮಗೆ? ಮತ್ತೆ ಏನು ನೆನಪುಂಟು ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ನೆನಪುಂಟು. ಹಾಂ, ಹೇಳು. ಅದಮ್ಮ ಒಂದು ಬೈದದ್ದು. ಏನಂತ? ವರ್ಡ್ ನನಗೆ ನೆನಪೋಗಿದೆ, ಆದರೆ ಬೈದಿರಂತೆಲ್ಲ ನೆನಪುಂಟು. ಸರಿ ಬೈದಿದ್ರಾ? ಸರಿ ಅಲ್ಲ, ಒಂಚೂರು. ಮತ್ತೆ ನೆನಪುಂಟು ಹೇಗೆ? ಅದು ತುಂಬ ಜೋರು ಮಾಡಿರ್ಬೇಕಲ್ಲ? ಇಲ್ಲ, ಒಂಚೂರು ಚೂರಾ? ನಿಂಗೆ ಇದು ಡ್ರೆಸ್ ಹಾಕಿದ್ಯಲ್ಲ, ಈ ಡ್ರೆಸ್ ಎಲ್ಲಿ ತಗೊಳೋದು? ಈ ಡ್ರೆಸ್ ಅಂಗಡಿಯಿಂದ. ಯಾವ ಅಂಗಡಿ? ಅಂಗಡಿ ಹೆಸರು ಮರ್ತೋಗಿದೆ ನನಗೆ. ಯಾವಾಗ ತಗೊಳೋದು ಇದು? ಇದು ಹೊಸ ಡ್ರೆಸ್, ತುಂಬ ಹೊತ್ತಾಗಲಿಲ್ಲ. ಇದು ತುಂಬ ಹೊತ್ತಾಗಲಿಲ್ವ? ಈಗ ಅಂಗಡಿಯಿಂದ ತಗೊಂಡು ಬಂದ್ಯಾ? ಈಗ ಅಲ್ಲ, ಒಂದು ಅರ್ಧ ತಿಂಗಳ ಅಥವಾ 1 ತಿಂಗಳಿಂದ ಮಾತ್ರ. 1 ಅಥವಾ 10 ದಿವಸ 20 ದಿವಸ. ಹೌದು. ಯಾವ ಕಲರ್ ಯಾವುದದು ಶರ್ಟ್? ಅದು ಈ ಶರ್ಟ್ ಇದು ರೆಡ್ ಕಲರ್. ಪ್ಯಾಂಟ್ ಬ್ಲ್ಯಾಕ್. ಹಾಂ, ಇದು ಬ್ಲ್ಯಾಕಾ? ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕ್ ಸೇರಿ. ಓ ಹಾಗೆ. ನಾನು ಏನು ಹೇಳ್ತೀರಾ ಆ ಪ್ಯಾಂಟಿಗೆ? ಆ ಪ್ಯಾಂಟಿಗೆ ಹಾಂ, ಎಂತ ಹೇಳ್ತೀರಾ? ಎಂತ ಹೇಳ್ತೇನೆ ಗೊತ್ತಿಲ್ಲ. ಪ್ಯಾಂಟಿಗೆ ಜೀನ್ಸ್ ಪ್ಯಾಂಟ್ ಅಂತ ಹೇಳ್ತಾರೆ. ನೆನಪಾಯ್ತಾ? ನೆನಪಾಯ್ತು. ಸ್ಕೂಲಿಗೆ ಯೂನಿಫಾರ್ಮ್ ಎಲ್ಲ ಯಾರು ಹಾಕಿ ಕಳಿಸಿದ್ರು? ನಾನೇ ಹಾಕ್ಕೊಳ್ತಿದ್ದೆ, ಆದರೆ ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ UKG ಅಮ್ಮ ಹಾಕ್ತಿದ್ದದ್ದು. ಆದರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೂ ನಾನು ಹಾಕ್ಕೊಡ್ತಿದ್ದೆ, UKG ಅಮ್ಮ ಹಾಕ್ತಿದ್ದದ್ದು. ಹೌದಾ? ಅಪ್ಪ ಏನು ಕೆಲಸ ಮಾಡೋದಿಲ್ವ ನಿಂದು? ಅಪ್ಪ ಕೆಲಸ ಮಾಡ್ತಾರಪ್ಪ ಕೆಲವುದೆಲ್ಲ. ಏನು ಕೆಲಸ ಮಾಡ್ತಾರೆ ನಿನ್ನದು? ಗೊತ್ತಿಲ್ಲ. ಮತ್ತೆ ಅದು ಹೇಗೆ ನೆನಪು ಹೋಗೋದು? ನೆನಪು
ಅಪ್ಪ ಟ್ಯೂಷನ್ ಕೊಡ್ತಾರೆ ನಿಮಗೆ? ಟ್ಯೂಷನ್ ಇಲ್ಲ, ಬೇರೆಯವ್ರಿಗೆ ಕೊಡ್ತಾರೆ. ಯಾರೊಬ್ಬ ಅನೀಶ್ ಅಂತ ಇದ್ದಾನೆ, ಅನೀಶ್ ಅಣ್ಣ. ಅವ ಡಿಗ್ರಿ ಸ್ಟಾರ್ಟ್ ಆಗಿದೆ, ಫಸ್ಟ್ ಡಿಗ್ರಿ. ಅಪ್ಪ ಕೆಲವು ಸತ್ಯ ಅವಾಗ ಯಾವಾಗ ಟೈಮ್ ಒಂಚೂರು ಟ್ಯೂಷನ್ ಕೊಟ್ಟಿದ್ರು. ನಿಮಗೆ ಕೊಡೋದಿಲ್ಲ? ನನಗೆ ಕೆಲವು ಅಣ್ಣಗೆ ಕೊಡ್ತಾರೆ, ಅಣ್ಣಗೆಲ್ಲ ಕೆಲವು ಸಂಸ್ಥೆ ಎಲ್ಲ ಕೇಳುವಾಗ ನಾನು ಕೇಳಿದ್ರೆ ಕೊಡ್ತಾರೆ. ಹೌದಾ? ಈಗ ನಿನ್ನ ಮನೇಲಿ ಏನಂತ ಹೇಳಿ ಕರ್ಕೊಂಡು ಬಂದರು ಸ್ಟುಡಿಯೋಗೆ? ಏನಂತ ಹೇಳಿ ಸುಮ್ಮನೆ ಬಂದ್ಯಾ? ನಾನೇ ಅಮ್ಮ ನೀವು ಕಾಲ್ ಮಾಡಿದ್ದಕ್ಕೆ ನಾನು ಕಾಲ್ ಮಾಡಿದ್ದೆ ನಿಮಗೆ. ಹೌದಾ? ಮತ್ತೆ ಕಾಲ್ ಮಾಡಿದ ಕೂಡ ನೀನು ರೆಡಿ ಆದ್ಯಾ? ಅಮ್ಮ ಹೇಳಿದರು ಸಂಡೇ ಉಂಟು ಅಂತೇಳಿ ಹೇಳಿ, ಮತ್ತು ಆಯಿತು ನಾನು ಹೋಗ್ತೇನೆ ಅಂತ ಹೇಳಿದರು. ಸರಿ, ನಾನು ಹೇಳಿದ್ದೆ. ನೀ ರೆಡಿ ಆದ್ಯಾ? ಹಾಂ. ಇದೀಗ ಯಾವ ಚಾನಲಲ್ಲಿ ಬರ್ತದೆ? ಸ್ಪಂದನ. ನೋಡ್ತೀಯಾ ಸ್ಪಂದನ ಚಾನಲ್? ನನಗೆ ಯಾವುದು ಸ್ಪಂದನ ನೋಡೋದಿಲ್ಲ ನಾನು. ನೋಡೋದಿಲ್ವಾ? ಮತ್ತೆ ಯಾವ ಚಾನಲ್ ನೋಡ್ತೀಯ? ಮತ್ತೆ ಚಾನಲ್ ನಾನು ಕಾರ್ಟೂನ್ಸ್ ನೋಡ್ತೀನಿ. ಮತ್ತೆ ಬೇರೆ ಸೂಪರ್ ಡ್ಯಾನ್ಸ್ ಅಂತೇಳಿ ಈಗ ಇಲ್ಲ. 105 ಬರ್ತಾ ಇದ್ದಿತ್ತು, ಈಗ 105 ಬರ್ತಾ ಇತ್ತು. ಅದು ಯಾವುದು 105? 105 ಸೋನಿಯಾ? ಹಿಂದಿ ಅರ್ಥ ಆಗ್ತದೆ ನಿಮಗೆ? ಹಿಂದಿ ಅರ್ಥ ಆಗ್ತದಪ್ಪ. ಮತ್ತೆ ಇಂಗ್ಲೀಷು ಅರ್ಥ ಆಗ್ತದೆ, ಇಂಗ್ಲೀಷು ಹೇಳ್ತೇನೆ. ಬರ್ತದಾ? ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋದು? ಮನೇಲಿ ಕನ್ನಡವ? ತುಳು ಮಾತಾಡೋದಿಲ್ವಾ? ತುಳು ನಂಗೆ ಅಷ್ಟು ಗೊತ್ತಿಲ್ಲ. ತುಳು ಬರೀಕೆ ಅರ್ಥ ಆಗ್ತದೆ, ಗೊತ್ತಿಲ್ಲ ನನಗೆ. ಹೌದಾ? ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನೀನು ದೇವರಿಗೆ ಕೈ ಮುಗುವಾಗ ಯಾವುದೆಲ್ಲ ಶ್ಲೋಕ ಹೇಳ್ತೀಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಇದೀಗ ಯಾವ ದೇವರು? ಇದು ರಾಘವೇಂದ್ರ. ರಾಘವೇಂದ್ರ ಶ್ಲೋಕ. ಹೌದಾ? ನಿಮಗೆ ಕೃಷ್ಣ ಅಲ್ವಾ ಇಷ್ಟ? ಹೌದು. ಕೃಷ್ಣನದು ಶ್ಲೋಕ ಗೊತ್ತಿಲ್ವಾ? ನಾನು ಅದು ಹೇಳ್ತೇನೆ. ನೀನು ಹೇಳೋಣ ಒಂದು ಶ್ಲೋಕ. ನೆನಪಿಲ್ವಾ? ನೆನಪಿಲ್ಲ? ಇಲ್ಲ. ಮತ್ತೆ ಗಣಪತಿಯದು? ನಿಮಗೆ ಗಣಪತಿ ದೇವರು ಇಷ್ಟ ಅಲ್ವಾ? ಗಣಪತಿ ದೇವರು ಒಂಚೂರು ಇಷ್ಟ ನನಗೆ. ಒಂಚೂರು ಇಷ್ಟ? ನಾನು ನಮಸ್ಕಾರ ಮಾಡಿ ನಾನು ಶ್ಲೋಕ ಹೇಳೋದಿಲ್ಲ. ಇದರಲ್ಲಿ ದೇವಸ್ಥಾನದಲ್ಲಿ ಇದ್ದಾಗ ನಾವು ನಮಸ್ಕಾರ ಮಾಡಿ ಪ್ಲೀಸ್ ನನ್ನನ್ನು ಇದು ಮಾಡಿ ಅಂತ. ಹೌದು, ದೇವರಿಗೆ ಇಂಗ್ಲೀಷ್ ಅರ್ಥ ಆಗ್ತದಾ? ಇಂಗ್ಲೀಷ್ ದೇವರಿಗಂತೂ ಎಲ್ಲ ಭಾಷೆ ಅರ್ಥ ಆಗ್ತದೆ, ತಮಿಳು ತೆಲುಗು ಎಲ್ಲ ಭಾಷೆ ಅರ್ಥ ಆಗ್ತದೆ. ಹೌದಾ? ಇದನ್ನೆಲ್ಲ ನಿಂಗೆ ಯಾರು ಹೇಳಿದ್ದು? ಅಮ್ಮನಿಗೆ ಪುರಾಣವನ್ನು ಓದಿದವರು. ಅದೀಗ ಪುರಾಣ ಓದಿದವರು ಯಾರು ಹೇಳು? ಪುರಾಣ ಓದಿದವರು ಯಾರಂತ ಗೊತ್ತಿಲ್ಲ? ಅಮ್ಮ ಓದಿದ್ದಲ್ವಾ? ಅಮ್ಮ ಓದಿದಲ್ವ ಇಲ್ಲ. ಮತ್ತೆ ಯಾರು ಓದಿರ್ಬೋದು? ಮತ್ತೆ ಯಾರು ಓದಿದ್ದು ಗೊತ್ತಿಲ್ಲ. ಅಜ್ಜಿ ಓದಿದ್ದಾರೇನಲ್ಲ? ಅಜ್ಜಿ ಓದಲಿಲ್ಲ. ನೀನು ಓದಿದಾಗ ಗೊತ್ತಾಗ್ಬೋದಲ್ವಾ ನಿನಗೆ ಪುರಾಣದಲ್ಲಿ ಏನೇನೆಲ್ಲ ಉಂಟು ಅಂತ? ಹೌದು, ನಂಗೆ ಗೊತ್ತಾಗ್ತದೆ. ಆದರೆ ನಂಗೆ ಗೊತ್ತುಂಟು ಎಂತೆಂತ ಇದೆ ಅಂತೇಳಿ. ಪುರಾಣದಲ್ಲಿ ಮಹಾಭಾರತ ಇದೆ, ಎಲ್ಲದೂ ಇದೆ. ಹೌದಾ? ಮಹಾಭಾರತದಲ್ಲಿ ಏನಾಗಿತ್ತು? ಮಹಾಭಾರತದಲ್ಲಿ ಕೃಷ್ಣ ಮತ್ತು ಪಾಂಡವರು ಸೇರಿ ಯಾರು ಕೌರವರನ್ನು ಸಾಯಿಸಿದ್ದು. ಹೌದಾ? ಸಾಯಿಸೇ ಬಿಟ್ರಾ? ಹೌದಾ? ಮತ್ತೆ ರಾಮಾಯಣದಲ್ಲಿ ಏನಾಗಿತ್ತಂತೆ? ರಾಮಾಯಣದಲ್ಲಿ ರಾವಣನ ಸಾಯಿಸಿದ್ದ. ಹೌದಾ? ಹೇಗೆ ಸಾಯಿಸಿದ್ದ? ಹೇಗೆ ಅವನಿಗೆ ಸಾಯಿಸೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಸೀತಾನ ಇದು ಮಾಡಿದ್ದಕ್ಕೆ ಕಿಡ್ನಾಪ್ ಮಾಡಿದ್ದಕ್ಕೆ ಸಾಯಿಸಿದ್ದ. ಓ, ಈಗ ರಾವಣ ಸೀತೆಯನ್ನು ಕಿಡ್ನಾಪ್ ಮಾಡಿದ್ದವ? ಹೇಗೆ ಕಿಡ್ನಾಪ್ ಮಾಡಿದ್ದ? ಅವ ಅಲ್ಲಿ ಋಷಿದ ರೂಪದಲ್ಲಿ ಬಂದದ್ದು. ಋಷಿ ರೂಪದಲ್ಲಿ ಬಂದು ಕಿಡ್ನಾಪ್ ಮಾಡಿ ಹೋಗಿದ್ದಾಳೆ. ಮತ್ತು ಆದರೆ ಗೆರೆದು ಹೊರಗೆ ಹೋಗ್ಬೇಡ ಅಂತ ಹೇಳಿದರು.
ಯಾವ ಗೆರೆ ಹಾಕಿದ್ರಲ್ಲಿ? ಅಲ್ಲಿ ಗೆರೆ ಹಾಕಿದ ಯಾರು ರಾವಣ ಲಕ್ಷ್ಮಣ ಅಲ್ವರೇ? ಹಾಂ ಲಕ್ಷ್ಮಣ ಅವರು ಇವರು ಗೆರೆ ಹಾಕಿ ಹೋಗಿದ್ದಾರೆ, ಅದನ್ನು ದಾಟಬೇಡ ನೀನು ಅಂತ ಹೇಳಿದ್ದಾರೆ. ಆದರೂ ಋಷಿ ಆ ಥರ ಹೇಳಿದ ಅಂದರೆ ಅದು ಹೊರಗೆ ಬಂದು ಮತ್ತೆ ಅವಳು ಕಿಡ್ನಾಪ್ ಮಾಡಿದ್ರು. ಹೌದಲ್ಲ, ಅವಳು ಸ್ವಲ್ಪ ಹೇಳಿದ. ಅದ್ರ ಒಳಗೆ ಬರ್ತಿದ್ರೆ ಅವ ಫುಲ್ ಸತ್ತೋಗ್ತಾ ಇದ್ದ, ಅದಕ್ಕೂ ಹೊರಗೆ ಬರಲಿಲ್ಲ ಅಲ್ವಾ? ಅವಳು ಆ ಗೆರೆ ಒಳಗೆ ಇದ್ರೆ ಕಿಡ್ನಾಪ್ ಆಗ್ತಿರ್ಲಿಲ್ಲಲ್ಲ, ಅದಕ್ಕೆ ಹೇಳ್ದಲ್ವಾ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕಂತ. ನೀನು ಕೇಳ್ತೀಯಣ್ಣ ದೊಡ್ಡವ್ರು ಹೇಳಿದ ಮಾತು? ಹಾಂ ಸರಿ, ಈಗ ನಿಮಗೆ ನಾನು ಕ್ವಶನ್ಸ್ ಎಲ್ಲ ಕೇಳ್ತಿದ್ದೇನಲ್ಲ, ನನ್ನ ಹೆಸರೇನು ಕೇಳಿಲ್ವಾ? ಭಾಗ್ಯಶ್ರೀ. ಹೌದಾ? ಇದೀಗ ಯಾವುದು ಕಾರ್ಯಕ್ರಮ, ಯಾವುದು? ಸ್ಪಂದನ ಟಿವಿ. ಹೌದು, ಸ್ಪಂದನ ಟಿವಿಯಲ್ಲಿ ಯಾವುದು ಪ್ರೋಗ್ರಾಮ್, ಯಾವುದು? ಅರಳುವ ಮೊಗ್ಗು ಅಲ್ಲ? ಹಾಂ, ಅರಳುವ ಮೊಗ್ಗು. ಹೌದು, ನೀನು ಸ್ಕೂಲಲ್ಲಿ ಹೇಳ್ತೀಯಾ ಹೋಗಿ ಇಲ್ಲ. ಸ್ಪಂದನ ಚಾನಲ್ಗೆ ಹೋಗಿದ್ಯಾ ಅಂತ? ಇಲ್ಲ. ಯಾಕೆ ಹೇಳೋದಿಲ್ಲ? ಇದಕ್ಕೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ. ಅದೇ ಏನಂತ ಹೇಳ್ತೀನಿ? ನಾನು ಅರಳು ಮೊಗ್ಗು ಸ್ಪಂದನ ಟಿವಿಗೆ ಹೋಗಿದ್ದಿದ್ದೆ ಅಂತೀನಿ. ಟಿವಿಯಲ್ಲಿ ನೋಡಿ ಅಂತ ಹೇಳೋದಿಲ್ವಾ? ಟಿವಿಯಲ್ಲಿ ನೋಡಿ ಅಂತೇಳಿ ಹೇಳ್ತೇನೆ. ನೀನು ನೋಡ್ತೀಯಾ? ನಾನು ನೋಡ್ತೇನೆ. ಹೌದಾ? ಬೇರೆ ಏನೆಲ್ಲ ನೋಡಿದ್ಯಾ ಟಿವಿಯಲ್ಲಿ? ಕಾರ್ಟೂನ್ಸ್ ಬಿಟ್ಟು ಬೇರೆ? ಸೂಪರ್ ಡ್ಯಾನ್ಸರ್ ಅಂತ ಬರ್ತದೆ. ಅದು ಬಿಟ್ಟು ಮೂವೀಸ್? ಮೂವೀಸ್ ಅಂತ ನೋಡೋದಿಲ್ಲ. ಮೂವೀಸ್ ನೋಡೋದಿಲ್ವಾ? ಯಾಕೆ? ಕಾರ್ಟೂನ್ ಮೂವಿ ನೋಡ್ತೇನೆ, ಆದರೆ ಬೇರೆ ಮೂವಿ ನೋಡಿಲ್ಲ. ಹೌದಾ? ಮೂವಿಗೆ ಹೋಗಿದ್ಯಾ? ಮೂವಿಗೆ ಹೋಗಲಿಲ್ಲ. ನಿಂದು ಫೇವ್ರೆಟ್ ಹೀರೋ ಹೀರೋಯಿನ್ ಯಾರೂ ಇಲ್ಲ? ನನ್ನ ಫೇವ್ರೆಟ್ ಹೀರೋ ಸುದೀಪ. ಯಾಕೆ ಇಷ್ಟ ಅವನು? ಅವ ತುಂಬ ಚಂದ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ. ಹೌದಾ? ನೀನೀಗ ಡ್ಯಾನ್ಸ್ ಮಾಡ್ತೀಯಾ? ನನಗೆ ಡ್ಯಾನ್ಸ್ ಗೊತ್ತಿಲ್ಲ, ಆದರೆ ನಾನು ಮುಂದೆ ಹೋಗ್ತೀನಿ. ಎಲ್ಲಿ ಮುಂದೆ ಹೋಗ್ತೀವಿ? ಡ್ಯಾನ್ಸ್ ಕ್ಲಾಸಿಗೆ. ಹೌದಾ? ಮುಂದೆ ಹೋಗ್ತೇನೆ ನಾನು. ಸರಿ, ಥ್ಯಾಂಕ್ಸ್ ಆಯಿತಾ, ಪ್ರೋಗ್ರಾಮ್ಗೆ ಬಂದಿಯಲ್ಲ, ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಿನ್ನ ಫ್ರೆಂಡ್ಸಿಗೆ ಹೇಳ್ತೀಯಾ? ಹಾಂ, ಹೇಳ್ತೇನೆ. ಸರಿ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.